70ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಎಸ್ಎಸ್ಎಫ್ ಬ್ಲಡ್ ಸಾಯ್ಬೋ ದಕ್ಷಿಣ ಕನ್ನಡ ಹಾಗೂ ಎಸ್ಎಸ್ಎಫ್ ಉಳ್ಳಾಲ ಸೆಕ್ಟರ್ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ನೇತೃತ್ವದಲ್ಲಿ ಪ್ರಸಾದ್ ನೇತ್ರಾಲಯ ಹಾಗೂ ಎನೋಪೋಯ ಮೆಡಿಕಲ್ ಕಾಲೇಜು ಜಂಟಿ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಜನವರಿ 26ರಂದು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮಾಸ್ತಿಕಟ್ಟೆ ಜಂಕ್ಷನ್ನಲ್ಲಿ ನಡೆಯಲಿದೆ ಎಂದು ಎಸ್ಎಸ್ಎಫ್ ಉಳ್ಳಾಲ ಸೆಕ್ಟರ್ ಕಾರ್ಯದರ್ಶಿ ಮುಜಮ್ಮಿಲ್ ಮದನಿ ಹೇಳಿದ್ದಾರೆ. ಈ ಕುರಿತು ತೊಕ್ಕೊಟ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬ್ಬ ಮನುಷ್ಯನನ್ನ ಅನ್ಯಾಯವಾಗಿ ಕೊಂದರೆ ಇಡೀ ಮಾನವ ಕುಲವನ್ನ ನಾಶಪಡಿಸಿದಂತೆ. ಒಬ್ಬ ವ್ಯಕ್ತಿಯ ಜೀವ ಉಳಿಸಲು ಪ್ರಯತ್ನ ಪಟ್ಟರೆ ಇಡೀ ಮಾನವ ಕುಲ ಸಂರಕ್ಷಿಸಿದಂತೆ ಎಂಬ ಧಾರ್ಮಿಕ ನುಡಿಯಂತೆ ಕಳೆದ 2.5 ವರ್ಷದಲ್ಲಿ ನಮ್ಮ ಸಂಸ್ಥೆಯು ವಿವಿಧ ಸಂಘಟನೆಗಳ ಜೊತೆಗೂಡಿ ಸುಮಾರು 11,000 ಯೂನಿಟ್ ಬ್ಲಡ್ ಕೊಟ್ಟಿದ್ದು 133 ಶಿಬಿರ ಆಯೋಜಿಸಲಾಗಿದೆ. ಭಾನುವಾರ 134ನೇ ಶಿಬಿರ ಮಾಸ್ತಿಕಟ್ಟೆಯಲ್ಲಿ ಆಯೋಜಿಸಲಾಗಿದ್ದು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಸಂಚಾಲಕ ನವಾಜ್ ಉಳ್ಳಾಲ, ನಿರ್ದೇಶಕ ಅಲ್ ಮಜನ್ ಉಳ್ಳಾಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಇಸ್ಲಾಂ ನಮ್ಮೊಂದಿಗೆ ಹೇಳುತ್ತದೆ, ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸ್ ಔ ಫಸಾದನ್ ಫಿಲ್ ಅರ್ದಿ ಫಕಅನ್ನಮ ಕತಲ ಅನ್ನಾಸ ಜಮಿಯಾ ವಮನ್ ಅಹ್ಯಾ ಫಕಅನ್ನಮ ಅಹ್ಯಾ ಅನ್ನಾಸ ಜಮಿಯಾ. ನಿಮ್ಮಲ್ಲಿ ಯಾರಾದರೂ ಒಬ್ಬ ಮನುಷ್ಯನನ್ನು ಕೊಂದರೆ ಅಥವಾ ಅವನಿಗೆ ಒಂದು ಉಪದ್ರವವನ್ನು ಮಾಡಿದರೆ, ಅನ್ಯಾಯವಾಗಿ ಯಾರನ್ನಾದರೂ ಒಬ್ಬರನ್ನು ಕೊಂದರೆ ಖಂಡಿತವಾಗಿಯೂ ಇಡೀ ಮಾನವ ಕುಲವನ್ನೇ ಕೊಂದದಕ್ಕೆ ಸಮವಾಗಿರುತ್ತದೆ. ಅದೇ ಸಂದರ್ಭದಲ್ಲಿ ನೀವು ಒಬ್ಬರಿಗೆ ಜೀವದಾನವನ್ನು ಮಾಡುವುದಾದರೆ, ಅವನನ್ನು ಬದುಕಿಸಲಿರುವಂತಹ ಪ್ರಯತ್ನವನ್ನು ಮಾಡುವುದಾದರೆ ಫಕಅನ್ನಮ ಅಹ್ಯಾ ಅನ್ನಾಸ ಜಮಿಯಾ, ಈ ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಬದುಕಿಸಿದಕ್ಕೆ ಸಮ ಎಂದು ಪವಿತ್ರವಾದಂತಹ ಕುರ್ಆನ್ ಹೇಳುವ ಈ ಒಂದು